ಸಾಮಾಜಿಕ ಕಾರ್ಯಕರ್ತ ಶಂಕರ ಶಾಂತಿಯವರಿಗೆ ಮಾರಣಾಂತಿಕ ಹಲ್ಲೆಯಾಗಿದ್ದರೂ ಆರೋಪಿಗಳ ವಿರುದ್ಧ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನು ಖಂಡಿಸಿ ಪ್ರವೀಣ್ ಪೂಜಾರಿ ನೇತೃತ್ವದ ಬಿಲ್ಲವ ಯುವ ವೇದಿಕೆ ನೇತೃತ್ವದಲ್ಲಿ ಬನ್ನಂಜೆ ನಾರಾಯಣಗುರು ಸಂಘದ ವಠಾರದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾತನಾಡಿದ ಪ್ರವೀಣ್ ಪೂಜಾರಿ, ಒಬ್ಬ ಬಡ ಸಾಮಾಜಿಕ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆದು ಇಷ್ಟು ದಿನ ಆದರೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಬಳಿಕ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಗಾರರ ಸ್ಥಳಕ್ಕೆ ಆಗಮಿಸಿ ಮನವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭ ಬಿಲ್ಲವ ಯುವ ವೇದಿಕೆಯ ಪದಾಧಿಕಾರಿಗಳು, ಬಿಲ್ಲವ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಸಮಾಜದಲ್ಲಿ ಇಲ್ಲ ಆಗ್ತದೆ. ಆ ಇಲ್ಲ ಆಗುವುದಕ್ಕೆ ನೀವು ಯಾವತ್ತೂ ಅವಕಾಶ ಕೊಡಬೇಡಿ. ಸಮಾಜದ ಪರ ನೀವೆಲ್ಲ ಧ್ವನಿಯಾಗಿ ಆ ಧ್ವನಿ ಎಲ್ಲಿವರೆಗೆ ಕೇಳಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಸಮಾಜದಲ್ಲಿ ಆಗತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಬೇಕು. ಈ ಪ್ರತಿಭಟಿಸುವ ಪರಿಯೇ ಸಮಾಜದಲ್ಲಿ ಒಂದು ಕ್ರಾಂತಿಯ ಬಾಂಧವರ ಜೊತೆ ಸೇರಿ ನಾವು ತೀವ್ರ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಇದು ಶಂಕರ ಶಾಂತಿಗೋಸ್ಕರ ಮಾತ್ರ ಅಲ್ಲ, ಇದು ನಮ್ಮ ಮೇಲೆ ಆಗಿರತಕ್ಕಂಥ ಹಲ್ಲೆ ಎಂದು ಭಾವಿಸ್ತಾ ನಾವು ಪ್ರತಿಭಟನೆಯನ್ನು ಮುಂದೆ ಕೊಂಡೋಗಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಪೊಲೀಸ್ ಇಲಾಖೆ ಅವರು ಇವತ್ತು ಆರೋಪಿಯ ಬಂಧನ ಪವಿತ್ರತೆ ಉಳಿಯುವಂಥ ನೆಲೆಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಮಾರ್ಪೂರ್ನ ಜೈನ ಬಸದಿ ತುಂಬ ಪಾರಂಪರಿಕವಾದಂತಹ ಐತಿಹ್ಯವನ್ನು ಹೊಂದಿರುವಂಥದ್ದು. ಜೈನ ಬಸದಿಯನ್ನು ಆಕ್ರಮಣ ಮಾಡಿದಂತಹ ಅಂಥವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸ್ತಾರೆ. ಇವತ್ತು ನಮ್ಮ ಜೊತೆಗೆ ಈ ಥರದ ಪಾರಂಪರಿಕವಾದಂತಹ ಸರ್ಕಾರದ ಪ್ರಯತ್ನಗಳು ನಡೆಯುವುದರ ಜೊತೆಗೇ ಕೆಲಸ ಮಾಡ್ತಾ ಇದ್ರು ಅಂತ. ಆದರೆ ಆದ ಕೂಡಲೇ ಅವನನ್ನು ಬಿಟ್ಟ ಕೂಡಲೇ ಸಮಾಜಕ್ಕೆ ಏನು ಸಂದೇಶ ಕಳಿಸಿ ನಮ್ಮ ಹೋರಾಟ ಏನಿದ್ರು ಹಿಂಸೆಯನ್ನು ಬಿಟ್ಟು ಇರುವಂಥದ್ದು. ನಾವು ಪ್ರತಿಭಟನೆಯನ್ನು ಇದ್ದೇವೆ. ಆದರೂ ಕೂಡ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವುದೇ ಒಂದು ಕಾರ್ಯ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಒಂದು ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮಾಡಬೇಕೆನ್ನೋ ಉದ್ದೇಶದಿಂದ ಮತ್ತು ನಮ್ಮ ಎಲ್ಲ ಒಂದು ಸಮಾಜ ಬಾಂಧವರನ್ನು ಸೇರಿಸಿ ಇವತ್ತೊಂದು ಶಾಂತಿಯುತವಾದ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಇನ್ನು 2 ದಿವಸದಲ್ಲಿ ಆರೋಪಿಗಳ ಬಂಧನ ಆಗದೇ ಇದ್ದಲ್ಲಿ ನಾವು ಉಗ್ರವಾದ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕಿದೆ ಅಂತ ಹೇಳಿ